GSB प्रीमियर लीग GPL उत्सवाचे निरप्रसार यूथ ऑफ GSB पळयता आसा कोडियाल स्पोर्ट्स एसोसिएशन आर्च फार्मा GPL उत्सवाचे भारी संभ्रम तुम्ही पळयता आसा सद्या कमीगलೊಟ್ಟು ಕೊಡಗು ಮೈಸೂರು ಕ್ಷೇತ್ರचे MP ಶ್ರೀ ಶಾಸಕ ಪ್ರತಾಪ್ ಸಿಂಹ ಸರ್ ಇಲ್ಲಿಗೆ ಬಂದು ಇದೊಂದು ಕಮ್ಯುನಿಟಿ ಪ್ರೋಗ್ರಾಮ್ ಆದರೂ ಕೂಡ ಸಾಕಷ್ಟು ದೇಶ ವಿದೇಶದಿಂದ ಜನ ಬಂದು ಇಲ್ಲಿ ತಲುಪ್ತಾರೆ. ನಿಮಗೆ ಪರ್ಸನಲಿ ಹೇಗೆ ಫೀಲ್ ಆಯಿತು ಇಲ್ಲಿ ಬಂದ ಮೇಲೆ? ಇವತ್ತು ನಮ್ಮ ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಜಿಯವರು ಮಂಗಳೂರಿಗೆ ಬಂದಿದ್ದಾರೆ. ಹಾಗಾಗಿ ಒಂದು ಕಾರ್ಯಕ್ರಮ, ಒಂದು ಸಭೆ ಕೂಡ ಇತ್ತು. ನಾನಿಲ್ಲಿ ದಾರಿಯಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂತಹ ನರೇಶ್ ಅಣ್ಣೆ ಅವರಿಗೆ ಕಾಲ್ ಮಾಡಿದೆ. ಅವರು ಇಲ್ಲೇ ಸಹ್ಯಾದ್ರಿ ಕಾಲೇಜಿನಲ್ಲೇ ಈ GPL ಉತ್ಸವ ನಡೀತಾ ಇದೆ, ಗೌಡ ಸಾರಸ್ವತ ಬ್ರಾಹ್ಮಣರ ಎಲ್ಲ ಕಮ್ಯುನಿಟಿಯ ಸದಸ್ಯರು ಇಲ್ಲಿ ಬಂದಿದ್ದಾರೆ, ಈ ಒಂದು ಕ್ರಿಕೆಟ್ ಟೂರ್ನಿನೂ ಕೂಡ ನಡೀತಾ ಇದೆ, ಬನ್ನಿ ಅಂತೇಳಿ ಹೇಳಿದರು. ಹಾಗಾಗಿ ನಾನು ಇಲ್ಲಿ ಬಂದೆ. ಇಲ್ಲಿ ಒಳಗಡೆ ಬಂದಾದಮೇಲೆ ನನಗೆ ಭಾಳ ಖುಷಿ ಆಯಿತು. ಯಾಕೆಂತಂದರೆ ಇಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕಮ್ಯುನಿಟಿಯ ಎಲ್ಲ ಸದಸ್ಯರು ಕೂಡ ಇಲ್ಲಿದ್ದಾರೆ. ಒಂದು GSP ಸಮುದಾಯ ಬಹಳ ದೊಡ್ಡ ಸಮುದಾಯ ಅಲ್ಲ, ಇಲ್ಲ ಕಾಶ್ಮೀರದಿಂದ ಆ ಕಾಲದಲ್ಲಿ ಅವರು ವಲಸೆ ಬಂದಂಥವ್ರು ಇಲ್ಲಿ ಮಂಗಳೂರು ಭಾಗದಲ್ಲೂ ಈ ಕರಾವಳಿನಲ್ಲೂ ಕೂಡ ವಿಶೇಷವಾಗಿ ನೆಲೆಸಿರುವಂಥವ್ರು. ಮಂಗಳೂರಿನಲ್ಲಿ ಇವತ್ತೊಂದು ಈ ಥರ ಒಂದು ಟೂರ್ನಿಯನ್ನು ಮಾಡಿ ಎಲ್ಲ ಭಾಗದವ್ರನ್ನೂ ಕೂಡ ಎಲ್ಲ ಕಡೆ ಇರೋರನ್ನು ಒಟ್ಟಿಗೆ ಕರೆಸಿ ಒಂದು ಸಮ್ಮಿಲನ ಆಗ್ತಿರೋಂಥ ಭಾಳ ಖುಷಿ ಕೊಡುವಂಥ ಸಂಗತಿ. ವಿಶೇಷವಾಗಿ ಈ ಗೌಡ ಸಾರಸ್ವತ ಸಮಾಜ ಏನಿದೆ, ಇವರು ಯಾವಾಗಲೂ ಕೂಡ ಒಂದು ರಾಷ್ಟ್ರೀಯತೆ ವಿಚಾರ ಬಂದಾಗ, ದೇಶಭಕ್ತಿಯ ವಿಚಾರ ಬಂದಾಗ ಸಂಪೂರ್ಣವಾಗಿ ಸಹಕಾರ ಕೊಡುವಂಥ ಒಂದು ಸಮಾಜ ಆಗಿದೆ. ನಾನು ಪ್ರತಿನಿಧಿಸುವಂಥ ಮೈಸೂರು ಮತ್ತು ಕೊಡಗಿನಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಇಲ್ಲದೇ ಇದ್ರೂ ಕೂಡ ಯಾವುದೇ ವಿಚಾರ, ರಾಷ್ಟ್ರೀಯತೆ ವಿಚಾರ ಬಂದಾಗ ದೊಡ್ಡ ಮಟ್ಟದ ಬೆಂಬಲ ಸಿಗುವಂಥದ್ದು GSB ಸಮುದಾಯದಿಂದ ಸಿಗುತ್ತೆ. ನಮ್ಮಲ್ಲಿ ಪ್ರಖ್ಯಾತವಾದಂತಹ ಗಣೇಶ್ ಬಿಡಿ ಕುಟುಂಬನೂ ಕೂಡ ಮೈಸೂರಿನಲ್ಲೇ ಇರುವಂಥದ್ದು. ನನ್ನ ಕೆಲವು ಸ್ನೇಹಿತರುಗಳಿರ್ಬೋದು, ಸಂದೀಪ್ ನಾಯಕ್ ಅಂತಲೇ ನನ್ನ ಸ್ನೇಹಿತರಿದ್ದಾರೆ, ಎಲ್ಲರೂ ಕೂಡ ನಮ್ಮ ಮೈಸೂರಿನಲ್ಲೇ ಇದ್ದಾರೆ. ಒಳ್ಳೊಳ್ಳೆ ಬಿಸ್ನೆಸ್ ಮನ್ಗಳಿದ್ದಾರೆ. ನಮ್ಮಲ್ಲಿ ಒಂದು GRS ಫ್ಯಾಂಟಸಿ ಪಾರ್ಕ್ ಅಂತ ಇದೆ, ಅದೂ ಕೂಡ GSB ಸಮುದಾಯಕ್ಕೆ ಸೇರಿದಂಥವ್ರು ಇದ್ದಾರೆ. ಎಲ್ಲ ಕಡೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ವಿಶೇಷವಾಗಿ ನಮ್ಮ ಸಂಘ ಪರಿವಾರದ ಯಾವುದೇ ಚಟುವಟಿಕೆ ಇರ್ಬೋದು, ಅದರಲ್ಲಿ GSB ಸಮುದಾಯದ ಕೊಡುಗೆ, ಅವರ ಕಾಂಟ್ರಿಬ್ಯೂಷನ್ ಅನ್ನೋದು ಭಾಳ ದೊಡ್ಡ ಮಟ್ಟದಲ್ಲಿ ಇರ್ತದೆ. ಒಂದು ದೇಶಭಕ್ತ ಸಮುದಾಯ ಇದು. ಅದು ವಿದ್ಯೆ ಇರ್ಬೋದು, ಉದ್ಯಮ ಇರ್ಬೋದು, ಎಲ್ಲದರಲ್ಲೂ ಕೂಡ ಮುಂದೆ ಇದೆ. ಇವತ್ತು ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಟೂರ್ನಿಯನ್ನು ಮಾಡ್ತಿರೋದು ಭಾಳ ಖುಷಿ ಕೊಡುವಂಥ ಸಂಗತಿ. ಸರ್, ಇನ್ನೊಂದು ವಿಷಯ ಹೇಳೋದಾದರೆ, ಮೈಸೂರಲ್ಲಿ ಯುವಜನತೆಗೆ ತುಂಬ ಕೆಲಸ ಮಾಡಿದ್ದಾರೆ. ಅಲ್ಲಿ ಪ್ಯಾರಾಗ್ಲೈಡಿಂಗ್ ತಂದಿದ್ದೀರಾ, ಹೆಲಿಕಾಪ್ಟರ್ ತಂದಿದ್ದೀರಾ. ನಾವು ಕೂಡ ಇಲ್ಲಿ ಅದೇ ಕೆಲಸವನ್ನು ಮಾಡ್ತಾಯಿದ್ದೀವಿ. ನಮ್ಮ ಚಾನಲ್ ಹೆಸರು ಯೂತ್ ಆಫ್ GSB ಅಂತ. ಹಾಗಾಗಿ ಯುವ ಜನತೆಗೆ ಒಂದು ಸಣ್ಣ ಮೆಸೇಜ್ ಕೊಡೋದಾದರೆ, ಯಾಕಂತೇಳಿದ್ರೆ ನಿಮ್ಮನ್ನು ನೋಡಿ ಅವ್ರ ಥರ ಆಗಬೇಕು ಅನ್ನೋರು ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ನೀವೇನು ಹೇಳ್ತೀವಿ? ನೋಡಿ, ಯುವ ಜನತೆಗೆ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅವರ ಕಾರ್ಯಗಳ ಮುಖಾಂತರ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಅಂದರೆ ಯಾವುದೇ ಒಂದು ದೇಶ ಬೆಳಿಬೇಕು ಅಂತೇಳಿ ಹೇಳಿದರೆ ರೋಡ್, ರೈಲ್ ಮತ್ತು ಏರ್ ಕನೆಕ್ಟಿವಿಟಿ ಇಂಪ್ರೂವ್ ಆಗಬೇಕು ಅಂತೇಳಿ ಹೇಳಿ. ಇವತ್ತು ಅಮೆರಿಕ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿತ್ತು ಅಂತಂದರೆ ಅದು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಆದಮೇಲೆ ಬೆಳೆದಿದ್ದು, ಲ್ಯಾಂಡ್ ಆಫ್ ಆಪರ್ಚುನಿಟೀಸ್ ಆಗಿದ್ದು. ಇವತ್ತು ಇಡೀ ದೇಶಾದ್ಯಂತ ಹೈವೇ, ರೈಲ್ವೆ, ಏರ್ವೇಸ್ ಇದನ್ನೆಲ್ಲ ನೋಡಿದರೆ ಬಹಳ ದೊಡ್ಡ ಬದಲಾವಣೆಗಳಾಗ್ತಿದೆ. ಇದನ್ನು ಇಷ್ಟೊಂದು ಬದಲಾವಣೆ ಯಾಕೆ ತರ್ತಾ ಇದ್ದಾರೆ ಅಂತಂದರೆ, ನಮ್ಮ ಯುವಜನತೆ ಇದೆಯಲ್ಲ, ಅವ್ರು ಬರೀ ಕೆಲಸ ಕೇಳೋರಾಗಬಾರ್ದು, ಕೆಲಸ ಕೊಡುವಂಥವ್ರಾಗಬೇಕು. ಆಂಟ್ರಪ್ರಿನರ್ಶಿಪ್ ಅನ್ನೋದು ಬೆಳಿಬೇಕು ಅನ್ನೋದು ಅವ್ರ ಉದ್ದೇಶವಾಗಿದೆ. ಮೊನ್ನೆ ಪಾರ್ಲಿಮೆಂಟಲ್ಲಿ ಮಾತಾಡಬೇಕಾದ್ರೂ ಕೂಡ ಕಳೆದ ಒಂದು 3 ವರ್ಷಗಳಲ್ಲಿ 108 ಯೂನಿಕಾರ್ನ್ಗಳು ಬಂದಿರುವಂಥದ್ದು, ಡೆಕಾಕಾರ್ನ್ಗಳು ಬಂದಿರುವಂಥದ್ದು, ಅದ್ರ ಬಗ್ಗೆ ಮಾತಾಡಿರು. ಈ ಯೂನಿಕಾರ್ನು, ಡೆಕಾಕಾರ್ನ್ಗಳು ಮಾಡಿರೋರೆಲ್ಲ ಯಂಗ್ಸ್ಟರ್ಸ್ ಇರುವಂಥದ್ದು. 140 ಕೋಟಿ ಜನಸಂಖ್ಯೆ ಇರುವಂಥ ನಮ್ಮ ದೇಶ, ಮೆಜಾರಿಟಿ ಯಂಗ್ಸ್ಟರ್ಸ್ ಇದ್ದಾರೆ. ನಮ್ಮ ಇಷ್ಟು ದೊಡ್ಡ ಯಂಗ್ಸ್ಟರ್ಸಿಗೆ ಇನ್ಸ್ಪೈರ್ ಮಾಡುವಂಥ ಪ್ರೈಮ್ ಮಿನಿಸ್ಟರ್ ಇದ್ದಾರೆ. ನಾವೆಲ್ಲ ಅವ್ರ ನೇತೃತ್ವದಲ್ಲಿ ದೇಶ ಕಟ್ಟುವಂಥ ಕೆಲಸ ಮಾಡೋಣ. ನಮ್ಮಲ್ಲಿ ಬುದ್ಧಿವಂತಿಕೆ ಇತ್ತು ಅಂತಂದರೆ ಅದನ್ನು ತೋರ್ಪಡಿಸಲಿಕ್ಕೆ ವೇದಿಕೆಯೂ ಕೂಡ ಸಿದ್ಧವಾಗಿದೆ. ನಾವೆಲ್ಲ ವರ್ಕ್ ಮಾಡಿ, ನಾವು ಯಾಕೆ ಅಮೆರಿಕ ಅಂತ ಯಾವಾಗಲೂ ಕೂಡ ಅದ್ರ ಬಗ್ಗೆ ಭಾಳ ಆಕರ್ಷಿತರಾಗ್ತೀವಲ್ಲ, ನಮ್ಮ ದೇಶದ ಬಗ್ಗೆನೂ ಜನ ಆಕರ್ಷಿತರಾಗಬೇಕು. ಆ ರೀತಿ ಈ ದೇಶನ ಕಟ್ಟೋಣ. ಧನ್ಯವಾದ ಸರ್, ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್.